ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣ ಮುರಾರಿ ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣ ಮುರಾರಿ ಮುರಳಿ ಮನೋಹರ ಮುರಳಿ ಮನೋಹರ ಮುರಳಿ ಮನೋಹರ ಮುರಳಿ ಮನೋಹರ ನಂದಕುಮಾರ ನಂದಕುಮಾರ ಮುರಳಿ ಮನೋಹರ ನಂದಕುಮಾರ ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿಧಾರಿ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣ ಮುರಾರಿ ಗೋಪಾಲ ಕೃಷ್ಣ ಮುರಾರಿ ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣ ಮುರಾರಿ ಬಾಮ ರುಕ್ಮಿಣಿ ಹೃದಯ ವಿಹಾರ ಬಾಮ ರುಕ್ಮಿಣಿ ಹೃದಯ ವಿಹಾರ ಬಾಮ ರುಕ್ಮಿಣಿ ಹೃದಯ ವಿಹಾರ ಬಾಮ ರುಕ್ಮಿಣಿ ಹೃದಯ ಬಾಮ ರುಕ್ಮಿಣಿ ಹೃದಯ ವಿಹಾರ ಬಾಮ ರುಕ್ಮಿಣಿ ಹೃದಯ ವಿಹಾರ ಸುಕುಮಾರ ಪ್ರೇಮ ಸುಧಾಕರ ಗೋಪಾಲ ಕೃಷ್ಣ ಮುರಾರಿ ಗೋಪಾಲ ಕೃಷ್ಣ ಮುರಾರಿ ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣ ಮುರಾರಿ ಮುರಳಿ ಮನೋಹರ ಮುರಳಿ ಮನೋಹರ ಮುರಳಿ ಮನೋಹರ ಮುರಳಿ ಮನೋಹರ ನಂದಕುಮಾರ ನಂದಕುಮಾರ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣ ಮುರಾರಿ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣ ಮುರಾರಿ ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣ ಮುರಾರಿ ವಾರಿ ಜಯಲಪತೆ ವಾರಿ ಜನಾಭನೆ ವಾರಿ ಜಪವಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ ಭಕ್ತರ ಪ್ರಿಯ ಶ್ರೀನಿವಾಸರಾಯ
ವಾರಿ ಜಯಲ ಪದ ವಾರಿ ಜನಾಭನೆ ವಾರಿ ಜಪವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಗೆ ಬಾರಯ್ಯ ಬಾ 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 ಮಾರ ಜನ ಮುಕುತಾರೋ
पांडुरंग
ಈ ನಮ್ಮ ಮನ್ನಡೆ ಒಂದು 250 ಭಜನಾ ಮಂಡಳಿ ಬರ್ತು ಮಲ್ಲ ಭಜನೆ ಬರ್ತದೆ ಅವು ಮಲ್ಲರಿಗೆ ಶ್ರೇಷ್ಠ ಇದಕ್ಕೆ ಕಲೆ ಬರ್ತದೆ ನಮ್ಮ ಪುಣ್ಯ ಅಂತ ನೋಡು ಅಂಚಾದ ವಿಶೇಷವಾದ ಎಲ್ಲ ನಮ್ಮ ವಾರ್ಷಿಕ ಮಹಾಪೂಜೆ ಉಂಟು ಕ್ಷೇತ್ರಗಳು ಉಡಂಜಿಮೇಟು ನಮ್ಮ ಮುಪ್ಪದಿಂದ ಸಂಧ್ಯಾ ಭಜನೆ ಮಂಗಲೋತ್ಸವ ಉಂಟು ಯಾವಲ ವರ್ಷದ ಸಂಕ್ರಾಂತಿಗೆ ಪೂಜೆಯನ್ನು ಅವು ಉಪವಾಸ ನಡೆದಾದ ಏಕಾದಶಿ ನಡೆದಾದ ನಮಗೆ ಪೂಜೆ ಆಗುತ್ತೆ ಎಲ್ಲ ಐದು ಮಾಡ್ಕೊಂಡು ಬೇಯಿಸ್ತೇವೆ ಯಾಕಂದ್ರೆ ಎಲ್ಲ ಕಾಂಡ ಹಿಡಿದು ಅಂತ ಇಲ್ಲಿರ್ಬೋದು ಈಚಿನ ಪುಣ್ಯ ಕೆಲಸ ಆಗ ನಮ್ಮ ಒಣ್ಣಿ ವ್ಯಾಪಾರ ಐತಾದ್ರೆ ಗಮ್ಮತ್ತು ಮಧ್ಯಾಹ್ನ ಒಣಸುವಂತ ಅಂಚ ಹೋದಂದ್ರೆ ಅಯ್ಯಪ್ಪಗೆ ತುಪ್ಪಾಭಿಷೇಕ ಬಾರಿ ಪ್ರಿಯ ಒದ್ದೊಟ್ಟಿಗೆ ನಮ್ಮ ಮಾತ್ರ ದೀಪಗಳು ನಿಜ ದೀಪಗಳು ಪ್ರತಿ ದೀಪಗಳ ಎಲ್ಲ ಕಾಂಡ ಹಿಡಿದು ಕತ್ತಲೆ ಉಂಟ ತುಪ್ಪೊಡೆ ಬೆಳಗಾವಿ ವ್ಯವಸ್ಥೆ ಉಂಟು ಮತ್ತೆ ತುಪ್ಪ ಹೊರಬಿಡ್ತಾನ ದಯಮಾಡಿ ಕೈ ಹಸಿರು ಬಂದವರಲ್ಲಿ ಇತ್ತೆ ಸೊಮ್ಮೆ ಸೊನ್ನೆ ಸುಮಾರಾಗಿರಿಸುವುದು 30 ದಿವಸಗಳ ಸಂಧ್ಯಾ ಭಜನಾ ಸಂಕೀರ್ತನೆಯ 29 ದಿನಗಳು ಇಂದಿಗೆ ಸಂಪನ್ನಗೊಂಡಿದೆ. ಇಂದಿಗೆ 29ನೇ ದಿನದ ಭಜನಾ ಸಂಕೀರ್ತನೆಯನ್ನು ನಡೆಸಿಕೊಟ್ಟವರು ದೂರದ ಕುಂಬ್ಳೆ, ಬೇರೆ ರಾಜ್ಯಕ್ಕೆ ಸೇರಲ್ಪಡುತ್ತದೆ. ನಮ್ಮದೇ ಹತ್ತಿರದಲ್ಲಿರುವಂತಹ ರಾಜ್ಯ ಕೇರಳದ ಕುಂಬ್ಳೆಯಲ್ಲಿ ಬಂದಿದ್ದಾರೆ. ಶ್ರೀ ಬನ್ನಂಗಳ ಭಜನಾ ಮಂಡಳಿ ಆರಿಕಾಡಿ ಕುಂಬ್ಳೆ. ಇದುವರೆಗೆ ನಡೆದ ಭಜನೆಗಳಲ್ಲಿ 29 ದಿವಸಗಳು ನಡೆದು ಬಂದ ಭಜನೆಗಳಲ್ಲಿ ಇಂದಿನ ತಂಡವು ಪಂಚ ಭಾಷೆಗಳಲ್ಲಿ ಭಜನೆಯನ್ನು ಹಾಡಿ ತೋರಿಸಿದ್ದಾರೆ. ಕನ್ನಡ, ಮಲಯಾಳ, ತುಳು, ತೆಲುಗು, ಹಿಂದಿ ಈ ರೀತಿಯಾಗಿ 5 ಭಾಷೆಗಳಲ್ಲಿ ಭಜನವನ್ನ ಹಾಡಿ ನಮ್ಮನ್ನು ಸಂತೋಷಗೊಳಿಸಿದ್ದಾರೆ. ಕೇರಳವನ್ನ ದೇವರ ನಾಡು ಅಂತಲೇ ಕರೀತೇವೆ. ಕೇರಳ ಅಂದ ತಕ್ಷಣ ತುಂಬಾ ದೂರ ಏನಿಲ್ಲ. ಹರಿದ್ವರ್ಣ ಕಾಡುಗಳು, ಹಸಿರಾಗಿರುವ ಪ್ರತಿಯಾಗಿ ಹಸಿರಾಗಿರುವ ಕಾಡು, ಆಯುರ್ವೇದಕ್ಕೆ ಜನ್ಮ ಸ್ಥಳವೂ ಹೌದು ಕೇರಳ. ಅಂತೆಯೇ ನಮಗೆ ಅಷ್ಟು ದೂರದಿಂದ ಬಂದು 29ನೇ ದಿನದ ಭಜನಾ ತಂಡವಾಗಿ ಇಟ್ಟು ವೇದಿಕೆಯಲ್ಲಿ ಭಜನಾ ಸಂಕೀರ್ತನೆಯನ್ನು ನಡೆಸಿಕೊಟ್ಟ ನಿಮಗೆ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಾಳೆಗಳು. ಇಂದು 29 ದಿವಸಗಳು ಹೇಗೆ ಕಳೆದು ಹೋದವುಂಟಲೇ ಗೊತ್ತಾಗ್ತಾ ಇಲ್ಲ. ಇಡೀ ಅಗ್ಗೇಗೋಡಿ ಪರಿಸರದಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿ ಹೋಗ್ಲಿಕ್ಕೆ ಸಂಧ್ಯಾ ಭಜನೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಎಲ್ಲರೂ ಸಂಜೆ ಆಗ್ತಲೇ ಬೇಗ ಬೇಗ ಹೊರಟು ಎಲ್ಲಾ ಕೆಲಸ ಕಾರ್ಯಗಳನ್ನು ತುರ್ತು ಪರಿಸ್ಥಿತಿಯಲ್ಲಿ, ಅಂದ್ರೆ ಯಾವಾಗಲೂ ಇದ್ದದೆ ಅಂತ ಹೇಳಿ ಬೇರೆ ದಿನಗಳಲ್ಲಾದ್ರೆ ಏನ್ ಮಾಡ್ತೇವೆ, ಒಕ್ಕಲ ಮನ್ಪ ಇಟ್ಕೊಳ್ಳು ಅಂತ ಸ್ವಲ್ಪ ಉದಾಸೀನ, ಕೆಲಸ ಬಿಟ್ಟು ಬರುವಾಗ ಸಾಕಾಗಿರ್ತದೆ ಎಲ್ಲ ಅಂತಲ್ಲವ ಅಂತ. ಆದ್ರೆ ಇಷ್ಟು ದಿನಗಳಲ್ಲಿ ನನ್ನ ಅನುಭವ ಕೂಡ ಹೇಳ್ತಾ ಇದ್ದೇನೆ. ಪ್ರತಿ ಸಂಜೆ ಆಗುವ ಹೊತ್ತಿಗೆ ಆ ಗಂಟೆ ಎಷ್ಟಾಯ್ತು ಬೇಗ ಬೇಗ ಮಾಡಿಕೊಂಡು ಬೇಗ ಹೊರಟು ಬಂದಿದ್ದೇವೆ. ಆದ್ರೆ ಮಧ್ಯಾಹ್ನದ ಕೆಲಸ ಕಾರ್ಯಗಳಿಗೆ ನನಗೆ ಜೋಡಣೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ತಂಡದವರು ಬೈಬೇಡಿ, ಸಂಜೆ ಹೊತ್ತಿಗೆ ಬಂದು ರೆಡಿ ಇರ್ತಾಳೆ, ಮಧ್ಯಾಹ್ನ ಕೆಲಸಕ್ಕೆ ಅಂತೂ ಬರಲಿಲ್ಲ, ತರಕಾರಿ ಕಟ್ ಮಾಡ್ಲಿಕ್ಕಂತೂ ಬರಲೇ ಇಲ್ಲ. ಕಳೆದ ವರ್ಷ ಬಂದು ಪ್ರತಿ ದಿನವೂ ಆದಷ್ಟು ದಿನಗಳಲ್ಲಿ ತೊಡಗಿಸಿಕೊಂಡಿದ್ದೆ ನಾನು, ನನ್ನ ಸ್ವಂತ ಅನುಭವ. ಆದ್ರೆ ಈ ಭಜನಾ ತಂಡದಲ್ಲಿ ಅಂದ್ರೆ ಈ ಸಲದ ಭಜನಾ ಸಂಕೀರ್ತನೆಯಲ್ಲಿ ಒಂದು ದಿವಸ ಮಧ್ಯಾಹ್ನ ಬರಲಿಕ್ಕೇನೆ ಆಗಲಿಲ್ಲ. ಅದಕ್ಕೋಸ್ಕರ ಕ್ಷಮೆ ಕೂಡ ಕೇಳ್ತಾ ಇಂದಿನ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು. ಶ್ರೀಯುತ ರಮೇಶ್ ರೈ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹರಿ ಓಂ. ವಿಜಯ ಪ್ರವೀಣ್ ಭಟ್ರು ಎಲ್ಲಿದೆ ವೇದಿಕೆ ಬರಬೇಕು. ವಿಜಯ ಪ್ರವೀಣ್ ಭಟ್ ಅಭಿನಂದನೆಗಳು. ಜೋರಾದ ಕೈ ಚಪ್ಪಾಳೆ ಬರಬೇಕು. ಶರಣ ಪುಣ್ಯಪ್ಪ